ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕೊಳಂಬೋ ಅನ್ನೋ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಈ ರೆಸಿಪಿಯ ಸ್ಪೆಷಾಲಿಟಿ ಏನು ಗೊತ್ತಾ? ನಾವು ಕುಂದಾಪುರ ಸೈಡ್ಗೆ ಹೋದರೆ, ಎಸ್ಪೆಷಲಿ ಕೊಂಕಣಿಸ್ ಅವರ ಮನೆಯಲ್ಲಿ ಈ ಒಂದು ಡಿಶ್ ಇಲ್ಲ ಅಂದರೆ ಯಾವ ಹಬ್ಬ ಹರಿದಿನೂ ಕಂಪ್ಲೀಟ್ ಆಗಲ್ಲ. ನಮಗೆ ಈ ಡಿಶ್ ಇದ್ದರೆ ಮಾತ್ರನೇ ಒಂದು ಕಂಪ್ಲೀಟ್ ಊಟದ ಪ್ಯಾಕೇಜ್ ಥರ ಆಗೋದು. ಸೊ ಇವನ್ ನಮ್ಮ ಮನೆಯಲ್ಲೂ ಅಷ್ಟೇ, ನಾನು ಊರಿಗೆ ಹೋದಾಗಲೂ ಅಷ್ಟೇ, ಯಾವುದೇ ಒಂದು ಹಬ್ಬ ಆಗಿರಲಿ ಇಲ್ಲ ಸತ್ಯನಾರಾಯಣ ಪೂಜೆ ಆಗಿರಲಿ, ಈ ಒಂದು ಡಿಶ್ ಇರಲೇಬೇಕು. ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಸೊ ನಿಮಗೂ ತೋರಿಸ್ತೀನಿ, ನೀವೂ ಟ್ರೈ ಮಾಡಿ. ಇನ್ಯಾಕೆ ಲೇಟು, ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿವಾಗ ನಾನು ಒಂದು ಕುಕ್ಕರಲ್ಲಿ 1/4 ಲೋಟದಷ್ಟು ತೊಗರಿಬೇಳೆನ ತಗೋತೀನಿ. ಸೊ ಈ ತೊಗರಿಬೇಳೆನ ನೀವು ಚೆನ್ನಾಗಿ ತೊಳಿಬೇಕು. ನಾನು ಯಾವಾಗಲೂ ಅಷ್ಟೇ ಲವಂಗನ ಹಾಕಿಡ್ತೀನಿ, ಯಾಕೆಂದರೆ ಈ ಚಿಕ್ಕ ಚಿಕ್ಕ ಹುಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾನು ಈ ತೂರ್ ದಾಲೆಲ್ಲ ಹೊರಗಡೆ ಇರೋದ್ರಿಂದ ಡಬ್ಬದಲ್ಲಿ ಸ್ವಲ್ಪ ಸ್ವಲ್ಪ ಲವಂಗ ಹಾಕಿ ಇಟ್ಟಿರ್ತೀನಿ ನಾನು. ಸೊ ನೀವೂ ಟ್ರೈ ಮಾಡಿ ಅದು. ಸೊ ಇವಾಗ ನಾನು ತೂರ್ ದಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಹಳದಿ ಪೌಡರ್ನ ಹಾಕ್ತಾಯಿದ್ದೀನಿ. ಇವಾಗ ಬೇಯಿಸೋಕ್ಕಿಡ್ತೀನಲ್ವ, ಆಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತೀನಿ ನಾನು. ಇವಾಗ ಎಣ್ಣೆ ಯಾಕೆ ಹಾಕ್ತೀವಿ ಅಂದರೆ ಬೇಗ ಬೇಯ್ಕೊಳ್ಳುತ್ತೆ ಅಂತ. ಇಲ್ಲಾಂದರೆ ಒಂದೊಂದು ತೊಗರಿಬೇಳೆ ಜಾಸ್ತಿ ತುಂಬ ಹೊತ್ತು ಬೇಕಾಗುತ್ತಲ್ವ, ಅದಕ್ಕೆ ಬೇಗ ಬೇಯ್ಕೊಳ್ಳಿ ಅಂತ ನಾವು ಎಣ್ಣೆನ ಹಾಕ್ತೀವಿ. ಇವಾಗ ನಾನು ಕುಕ್ಕರ್ನ ಮುಚ್ಚಿ, ಲಿಡ್ನ ಮುಚ್ಚಿ 5ರಿಂದ 6 ವಿಷಲ್ ಬರಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಬೇಕು ನಾನು. ಇವಾಗ ನಾನು ಕುಕ್ಕರ್ನ ಇಡ್ತಾ ಇದ್ದೀನಿ ಗ್ಯಾಸ್ ಮೇಲೆ. ನೆಕ್ಸ್ಟ್ ಇವಾಗ ವೆಜಿಟೇಬಲ್ಸ್ ಏನೇನು ಹಾಕಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನಾನು ಒಂದು ಕಾಲಿಫ್ಲವರ್ನ ಕಟ್ ಮಾಡಿಬಿಟ್ಟು ಹಳದಿ ನೀರಲ್ಲಿ ಹಾಕಿಟ್ಟಿದ್ದೀನಿ, ಯಾಕೆಂದರೆ ಹುಳ ಗಿಳ ಎಲ್ಲ ಇದ್ದರೆ ಸತ್ತು ಹೋಗಲಿ ಅಂತ. ಆಮೇಲೆ ಒಂದು ಪೊಟ್ಯಾಟೊನ ಕಟ್ ಮಾಡಿ ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಇವಾಗ ನೀವು ನೋಡ್ಬೋದು 5ರಿಂದ 6 ವಿಷಲ್ ಆಗಿದೆ. ನಾನು ಇವಾಗ ವಿಷಲ್ ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ಸರಿಯಾಗಿ ವಿಸ್ಕ್ ಮಾಡಬೇಕಾಗತ್ತೆ ನಾವು. ಆಗ ವಿಸ್ಕ್ ಮಾಡಿದಾದಮೇಲೆ ನಾನು ಏನೆಲ್ಲ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನೆಲ್ಲನೂ ನಾನು ಒಂದೇ ಸಲ ಹಾಕ್ತೀನಿ ಇದರಲ್ಲಿ. ಬಟ್ ಏನಂದರೆ ನಾನು ಕಾಲಿಫ್ಲವರ್ ಮಾತ್ರ ಹಾಕೋಕ್ಕೆ ಹೋಗಲ್ಲ, ಯಾಕೆಂದರೆ ಅದು ಬೇಗ ಬೇಯ್ಕೊಳ್ಳುತ್ತಲ್ವ, ಅದಕ್ಕೆ ಅದನ್ನು ನಾನು ಲಾಸ್ಟಲ್ಲಿ ಹಾಕ್ತೀನಿ. ನೀವು ನೋಡ್ಬೋದು, ನಾನು ಅದನ್ನೊಂದು ಬಿಟ್ಟು ಎಲ್ಲನೂ ಇವಾಗ ಹಾಕಿದ್ದೀನಿ. ಹಾಕಿ ಒಂದು ಚೆನ್ನಾಗಿ ನಾನು ಮಿಕ್ಸ್ ಕೊಡ್ತೀನಿ. ಆಮೇಲೆ ಇದಕ್ಕೆ ಇವಾಗ ನಾನು 1 ಹಸಿಮೆಣಸಿನ್ಕಾಯಿನ ಸ್ಲಿಟ್ಟಾಗಿ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ನಾನು ಕರಿಬೇವನ್ನ ಹಾಕ್ತೀನಿ ಇದ್ರ ಜೊತೆಗೆ. ಸೊ ನೋಡ್ಬೋದು ನೀವು, ನಾನು ಕಟ್ ಮಾಡ್ತಾ ಇದ್ದೀನಿ 1 ಹಸಿಮೆಣಸಿನ್ಕಾಯಿನ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ನೀವು ನೋಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ ನಾನಿವಾಗ. ಇದನ್ನು ನಾನು ಇವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೋತೀನಿ, ಯಾಕೆಂದರೆ ವೆಜಿಟೇಬಲ್ಸ್ಗೆಲ್ಲ ಸ್ವಲ್ಪ ಚೆನ್ನಾಗಿ ಹಿಡ್ಕೊಳ್ಳುತ್ತಲ್ವ. ಸೊ ಉಪ್ಪನ್ನ ಹಾಕಿ ಸ್ವಲ್ಪ ನಾನು ಕಲಿಸ್ತೀನಿ. ಇದಿವಾಗ ಚೆನ್ನಾಗಿ ಕುದಿ ಬರಬೇಕು. ನೀವು ನೋಡ್ಬೋದು, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ, ಇನ್ನೂ ಬರಬೇಕಿದು. ಇದಕ್ಕೆ ಇವಾಗ ನಾನು 2 ಚಮಚ ಸಾಂಬಾರ್ ಪೌಡರ್ನ ಹಾಕ್ತಾ ಇದ್ದೀನಿ. ಇದನ್ನು ನೀವು ಮನೆಯಲ್ಲೂ ಮಾಡ್ಕೋಬೋದು, ಇಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ. 2 ಚಮಚ ಹಾಕಿದ್ದೀನಿ ನಾನು ಇದರಲ್ಲಿ. ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ತಾ ಇದ್ದೀನಿ, ಟರ್ಮರಿಕ್ ಪೌಡರ್ನ. ಆಮೇಲೆ ಇದಾದಮೇಲೆ ನಾನು ಹುಣಸೆ ಹಣ್ಣನ್ನ ಮೊದಲೇ ನೀರಲ್ಲಿ ನೆನೆಸಿ ಇಟ್ಟಿದ್ದೆ, ಆ ನೀರನ್ನ ನಾನು ಹಾಕ್ಕೋತಾ ಇದ್ದೀನಿ. ನೀವು ನೋಡ್ಬೋದು. ಇದನ್ನು ನೀವು ಇನ್ನೊಂದು ಒಬ್ಸರ್ವ್ ಮಾಡಬೇಕೇನೆಂದರೆ, ಇನ್ ಕೇಸ್ ನೀವು ನಾಟಿ ಟೊಮ್ಯಾಟೊನ ಯೂಸ್ ಮಾಡೋದಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕೆಂದರೆ ಅಲ್ಲೂ ಹುಳಿ ಆಗುತ್ತೆ, ಆಮೇಲೆ ಇದು ಹುಳಿ ಆಗುತ್ತೆ. ನಾನಿಲ್ಲಿ ಫಾರ್ಮ್ ಟೊಮ್ಯಾಟೊ ಯೂಸ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಇವಾಗ ಬೆಲ್ಲನ ಹಾಕ್ತೀನಿ. ಇದು ನಿಮ್ಮಿಷ್ಟ, ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು. ನಾನಿಲ್ಲಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ, ಯಾಕೆಂದರೆ ನಮ್ಮ ಸಾಂಬಾರ್ ಪೌಡರ್ ಸ್ವಲ್ಪ ಖಾರ ಇದೆ, ಸ್ಪೈಸಿ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ಬೆಲ್ಲನ ಹಾಕ್ಕೋತೀನಿ, ಜಾಸ್ತಿ ಏನು ಹಾಕಲ್ಲ. ಸೊ ಹಾಕಿದ್ದಾಗಿದೆಯಲ್ವ, ಇವಾಗ ನೀವು ನೋಡ್ತಾ ಇದ್ದೀರಾ. ಈ ಸ್ಟೇಜಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ. ಆವಾಗ ಸ್ವಲ್ಪ ಕಡಿಮೆ ಹಾಕಿದ್ದೆ, ಇವಾಗ ಕರೆಕ್ಟ್ ಆಗೋ ಥರ ಹಾಕ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಕಲಿಸ್ಕೊಂಡು ನಾನು ಇವಾಗ ಇದಕ್ಕೆ ನಾನು ಕಾಲಿಫ್ಲವರ್ನ ಆ್ಯಡ್ ಮಾಡ್ತೀನಿ.
ಸೊ ಇವಾಗ ಒಂದು ವಿಷಲ್ ನೀವು ತಗೋಬೇಕಾಗತ್ತೆ. ಅದಕ್ಕೆ ಇವಾಗ ನಾನು ಕಾಲಿಫ್ಲವರ್ನ ಆ್ಯಡ್ ಮಾಡಿದ್ರೆ ಸರಿ ಆಗುತ್ತೆ ಅದು. ನೀವು ನೋಡ್ಬೋದು ಇವಾಗ ನಾನು ಕಾಲಿಫ್ಲವರ್ನ ಹಾಕ್ತೀನಿ. ಇವಾಗ ಕಾಲಿಫ್ಲವರ್ನ ಆ್ಯಡ್ ಮಾಡಿರೋದಾಗಿದೆ, ನೀವು ನೋಡ್ಬೋದು. ಇದನ್ನು ಇವಾಗ ಚೆನ್ನಾಗಿ ನಾವು ಕುದಿಸ್ಬೇಕಾಗತ್ತೆ. ಈ ಸ್ಟೇಜಲ್ಲಿ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ನಮಗೆ ಒಂದು ವಿಷಲ್ ಬರಬೇಕು ಇದು. ಇವಾಗ ಒಂದು ವಿಷಲ್ ಆಗಿದೆ, ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ನಮ್ಮ ಸಾಂಬಾರು ರೆಡಿ ಆಗಿದೆ. ಇದಕ್ಕಿವಾಗ ಒಂದು ಒಗ್ಗರಣೆ ಕೊಟ್ಬಿಟ್ರೆ ನಾವು ಆರಾಮಾಗಿ ಇದನ್ನು ಟೇಸ್ಟ್ ಮಾಡ್ಬೋದು, ತಿನ್ಬೋದು. ಸೊ ಇವಾಗ ನಾನು ಒಗ್ಗರಣೆ ತೋರಿಸ್ತೀನಿ ಯಾವ ಥರ ಹಾಕ್ತೀನಿ ಅಂತ. ಒಂದು ಚಿಕ್ಕ ಪಾತ್ರೆಗೆ ನಾನು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಇದು ಎಣ್ಣೆ ತುಂಬ ಬಿಸಿ ಆಗಬೇಕು. ಇದು ಬಿಸಿ ಆದಮೇಲೆ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೋತೀನಿ. ಸಾಸಿವೆ ಚಟಪಟ ಚಟಪಟ ಅಂತ ಹೇಳಬೇಕು. ಅದಾದಮೇಲೆ ನಾನು ಸ್ವಲ್ಪ ಉದ್ದಿನಬೇಳೆನ ಹಾಕ್ತೀನಿ, ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ತೀನಿ ಅದಕ್ಕೆ. ಆಮೇಲೆ ಒಂದು 2 ಡ್ರೈ ಚಿಲ್ಲಿನ ರೆಡ್ ಚಿಲ್ಲಿ ಬರುತ್ತಲ್ವ, ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಆಮೇಲೆ ಸ್ವಲ್ಪ ಹಿಂಗು ಸೇರಿಸ್ತೀನಿ. ಇಷ್ಟಾದರೆ ಮುಗೀತು. ಆ ಒಂದು ಸೌಂಡ್ ಕೇಳೋದೇ ಚಂದ ಅಲ್ವಾ, ಚಟಪಟ ಚಟಪಟ ಅಂತ ಇರುತ್ತೆ. ಸೊ ಇದನ್ನು ಇವಾಗ ನಾವು ನೆಕ್ಸ್ಟ್ ಸಾಂಬಾರಿಗೆ ಸೇರಿಸಿ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಅಂದರೆ ನಮ್ಮ ಸಾಂಬಾರು ರೆಡಿಯಾಗಿರುತ್ತೆ.
ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಆ್ಯಂಡ್ ವೆಜಿಟೇಬಲ್ಸ್ ಯಾರಿಗೆ ಇಷ್ಟ ಆಗಲ್ಲ ಆ್ಯಂಡ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊ ವೆಜಿಟೇಬಲ್ಸ್ ಆದಷ್ಟು ತಿನ್ನಬೇಕು ಈ ಲೈಫ್ ಸ್ಟೈಲಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.